ಸಾರ್ವಜನಿಕ ಸ್ಥಳಗಳಲ್ಲಿ ಅನಾಗರಿಕವಾಗಿ ಬದುಕು ಸಾಗಿಸುತ್ತಿದ್ದ ಅಪರಿಚಿತ ವೃದ್ಧರನ್ನು ಹೊಸಬದುಕು ಆಶ್ರಮದ ಸಂಚಾಲಕರು ಮೂಡುಬಿದ್ರೆಯಲ್ಲಿ ರಕ್ಷಿಸಿ ಉಡುಪಿಯ ಹೊಸಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿ ಮಾನವೀಯತೆ ತೋರಿರುವ ಘಟನೆ ಮಂಗಳವಾರ ನಡೆದಿದೆ. ವೃದ್ಧರು ಹೆಸರು ಸುಂದರ, ತನಗೆ ತನ್ನವರು ಅನ್ನುವರು ಯಾರೂ ಇಲ್ಲವೆಂದು ಎಂದು ಹೇಳಿಕೊಂಡಿದ್ದಾರೆ. ಹೊಸಬದುಕು ಆಶ್ರಮದ ಸಂಚಾಲಕರಾದ ನಿತ್ಯಾನಂದ ಒಳಕಾಡು, ವಿನಯ ಚಂದ್ರ, ರಾಜಶ್ರೀ ಹಾಗೂ ಭಾಸ್ಕರ್ ಭಾಗಿಯಾಗಿದ್ದರು. ರಕ್ಷಿಸಲ್ಪಟ್ಟಿರುವ ವೃದ್ಧರ ಸಂಬಂಧಿಕರು ಹೊಸಬದುಕು ಆಶ್ರಮವನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ana marmal illa boda babana marmal illa boda ne babana ini babuji bagaya pa ಆಯ್ತದ ನಾಗಾಗಲಿ ಅಂದ ಅಂಚತ್ತ ಮಾರೆ ನಿನ್ನ ನಿತ್ಯ ಗೆತೋನು ಯಾರ ಬನ್ನಿ ಅಡೆ ಆಗಲ ಹಾ ಈ ಆಶ್ರಮ ಬಾಬಾನಾ ಆಶ್ರಮಕ್ಕೆ ಓಡೋಗಿ ದಾನೆ ಬಗ ಮೂಲಕ್ಕೆ ಹತ್ತು ಮೂಲ ಬಂಡೈತೆ ನಗಲೆ ಬಂಗ ತನಕ ಉಪ್ಪು ಪೂರ ಕೊರಡತ್ತ ಅಂಬ ಮೂಲಕ್ಕೆ